ಸಭೆಗೆ ಧಿಕ್ಕರಿಸುವಂತ ದ್ವಾರಕೆಯ ಸೊಬಗು ನಮ್ಮಲ್ಲುಂಟು. ಇಂತಹ ಸೊಬಗು ಆ ಅಧಿಕಾರವನ್ನು ಧಿಕ್ಕರಿಸುವಂತ ಸೊಬಗುನ ಎಲ್ಲಿ ಉಂಟು? ನಮ್ಮ ದ್ವಾರಕೆಯಲ್ಲಿ ಇರುವುದಲ್ವೇ ಕಂಡಿತು. ಈಗ ಕೈಯಲ್ಲಿ ಕೈದವನ್ನು ಹಿಡಿದಿದ್ದೀರಿ, ಅದು ಚಕ್ರಧರ ನೀವಾಗಿದ್ದೀರಿ, ವೀರಾವೇಶ ಹೊರ ಹೋಗ್ತಾ ಇದೆ. ಈ ರೀತಿಯಾದ ಅವಸರ ಗತಿಯಿಂದ ನೀವು ಹೊರಟಿದ್ದೀರಿ ಅಂತ ಆದ್ರೆ ಎಲ್ಲಿಗೆ ಗಮನ? ಅಮ್ಮ ಚಕ್ರಪಾತ್ರ ಎಲ್ಲಿಗಂತ ಯಾರಾದ್ರೂ ಹೇಳ್ತಾರೆ, ದೂರ ಅಂತ ಹೇಳ್ಬೇಕು. ಹೌದು, ಹಾಗಾಯ್ತಾ? ಹಾಗಲ್ಲ ಸ್ವಾಮಿ. ಹಾಗಾಗಿ ಎಲ್ಲಿಗೆ ಗಮನ ನಿಲ್ಲೆಲ್ಲ ರಮಣ ಸೊಲ್ಲಿಸುವುದರ ಹದನ ಕದನ ಯಾರನ್ನ ತಿರುಗಿ ಹೇಳಿದ ನಾನು. ಪ್ರಾಜ್ಯೋತಿಷ ಪಟ್ಟದ ನರಕಾಸುರ ಸ್ವರ್ಗಕ್ಕೆ ಖಾಲಿ ಮಾಡಿ ಇಂದ್ರಾದಿ ಸಮರಸ ಬಡಿದೊಡಿಸಿದ. ದೇವೇಂದ್ರ ದೂರ ನಿಂತ, ಕೃಷ್ಣ ನೀನೇ ಗತಿ ನೀನೇ ಮತಿ ಎಂಬುದಾಗಿ ಅವನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಇಂದ್ರ ಚಿಂತಿಸಬೇಡ, ಸ್ವರ್ಗವನ್ನು ಮತ್ತೆ ಪಡೆದುಕೊಡ್ತೇನೆ, ನರಕಾಸುರ ನಾನು ಕೊಲ್ಲುತ್ತೇನೆ ಎಂಬುದಾಗಿ. ಅದಕ್ಕಾಗಿ ಪ್ರಾಜ್ಯೋತಿಷ ಪಟ್ಟಣಕ್ಕೆ ಹೋಗ್ತೇನೆ, ನರಕಾಸುರನಿಗೆ ಕೊಳ್ಳುತ್ತೇನೆ, ಮತ್ತೆ ಸುವಸ್ತ್ರ ಕೊಡಕ್ಕೆ ಸ್ವರ್ಗಕ್ಕೆ ಬರ್ತೇನೆ. ಹರುಷವಾಂತೇನು ಆ ನರಕ ದೈತ್ಯನನ್ನು ಕೊಂದು ನೀವು ಲೋಕ ಕಲ್ಯಾಣವನ್ನು ಒದಗಿಸ್ತೀರಿ ಅಂತಾದ್ರೆ ಜೊತೆಗೆ ಸತ್ಯಭಾಮೆಯ ಮಾತನ್ನು ಈಡೇರಿಸಿಕೊಡ್ತೀರಿ ಎನ್ನುವುದಾಗಿ ನಂಬಿದ್ದೇನೆ. ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ ಸತ್ಯಭಾಮೆ ಎನ್ನುವುದಾಗಿ ಮಾತು ಕೊಟ್ಟಿದ್ದೀರಾ. ಅಂದು ಹೇಳಿದ ಮಾತು ಈಗ ನೆನಪಿಗೆ ಬರ್ತಾ ಉಂಟು. ನಿನ್ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳುದಿಲ್ಲ. ನರಕಾಸುರಿಯ ಬ್ರಹ್ಮನ ವರ ಇರುವುದು ಗೊತ್ತೇ, ತಂದೆ ತಾಯಿಗಳಿಂದ ಮರಣ. ಅವರ ತಂದೆ ತಾಯಿಗಳು ಕೃಷ್ಣ ಸತ್ಯಭಾಮೆ ನಾವೇ ಆಗಿದ್ದೀವಿ. ಗರುಡ ಬಂದಿದ್ದಾನೆ, ಆಗಲೇ ಕಾಯ್ತಾ ಇದ್ದಾರೆ ಯಾವಾಗ ಬರುವುದು ಎಂಬುದಕ್ಕೆ. ಅದಕ್ಕಾಗಿ ಜೊತೆಯಾಗಿ ಕೃಷ್ಣ ಸತ್ಯಭಾಮೆಯರು ಸ್ವರ್ಗಕ್ಕೆ